ಅಪಘಾತ ಆಯಿತು. ಅದಕ್ಕೆ ನಾವು ತುಂಬ ವಿಷಾದ ವ್ಯಕ್ತಪಡಿಸ್ತಿದ್ದೀವಿ. ಯಾಕೆ ಅಂತೇಳಿದರೆ ಅದೊಂದು ದೊಡ್ಡ ರೀತಿಯ ದುರಂತನೇ ಆಯಿತು. ಅದು 6 ಮಂದಿ ಮೃತಪಟ್ಟಿದ್ದಾರೆ. ನಾವು ಸ್ಪಾಟ್ ವಿಸಿಟ್ ಮಾಡಿದ್ದೀವಿ. ಆಮೇಲೆ ಈ ಗಾಡಿ ಕಂಡೀಷನ್ ಕೂಡ ಚೆಕ್ ಮಾಡಿದ್ದಾರೆ. ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಜೊತೆಗಿತ್ತು. ಬ್ರೇಕ್ ಫೇಲ್ ಆಗಿರೋದಲ್ಲ ಇದು. ಅತಿ ವೇಗ, ಆಮೇಲೆ ನಿಷ್ಕಾಳಜಿತನ, ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಂತ ಹೇಳ್ತೀವಿ. ಆ ಸ್ಪಾಟಿಗೆ ಅವ್ರು ಬರಬೇಕಾದ್ರೆ ಇದರಿಂದ ಮಂಜೇಶ್ವರದಿಂದ ಈ ಪ್ಲೇಸಿಗೆ ಜಂಕ್ಷನಿಗೆ 2.5 ಕಿಲೋಮೀಟರ್ ಸರ್ವಿಸ್ ರೋಡ್ ಇದೆ. ಅವ್ರು ಸರ್ವಿಸ್ ರೋಡಲ್ಲಿ ಬರುವಂಥದ್ದು ಆ್ಯಕ್ಚುಲಿ ರೂಲ್. ಸರ್ವಿಸ್ ರೋಡನ್ನು ಅವಾಯ್ಡ್ ಮಾಡಿ ಮೇನ್ ರೋಡಲ್ಲಿ ಬಂದಿದ್ದಾರೆ. ಅದು ಬಂದರೂ ಕೂಡ ಅತಿ ವೇಗದಿಂದ ಬಂದಿರೋದ್ರಿಂದ ಸಡನ್ನಾಗಿ ಅವರಿಗೆ ಇದು ಮಾಡಲಿಕ್ಕಾಗಲಿಲ್ಲ, ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಗಾಡಿಯನ್ನು. ಆದ್ದರಿಂದ ಇದು ಬ್ರೇಕ್ ಫೇಲ್ ಅಲ್ಲ, ಬ್ರೇಕ್ ಹಾಕಿರೋದ್ರಿಂದ ಆ ಗಾಡಿ ಟ್ವಿಸ್ಟ್ ಆಗಿದೆ. ಸೊ ಬ್ರೇಕ್ ಇಲ್ಲ ಅಂತ ಹೇಳಿದರೆ ಸೀದಾ ಮುಂದೆ ಹೋಗಿ ಅದು ಇದಾಗ್ತಾಯಿತ್ತು, ಇನ್ನೂ ಹೆಚ್ಚಿನ ಪ್ರಮಾಣದ ಇದಾಗ್ತಾಯಿತ್ತು. ಬ್ರೇಕ್ ಇದ್ದದ್ರಿಂದ ಗಾಡಿ ನಿಂತಿದೆ. ಆದರೆ ಅಲ್ಲೆಲ್ಲ ಇಳಿಜಾರು ಪ್ಲೇಸ್ ಆಗಿರೋದ್ರಿಂದ ಅಲ್ಲೆಲ್ಲ ಕೆಸರು ಇತ್ತು, ಸ್ವಲ್ಪ ಜಾರುವಂಥ ಒಂದು ಇದಿತ್ತು, ಮಳೆ ಬರ್ತಾ ಇರೋದ್ರಿಂದ. ಸೊ ಎಂಟೈರ್ ಗಾಡಿ ಟ್ವಿಸ್ಟ್ ಆಗಿ ಇನ್ನೊಂದು ಆಟೋಗೆ ಹೋಗಿ ಹೊಡೆದಿದೆ. ಫಸ್ಟ್ ಆಟೋದಲ್ಲಿದ್ದಂತಹ 6 ಜನರು ಕೂಡ ಮೃತಪಟ್ಟಿದ್ದಾರೆ. ಇಲ್ಲ, ನಮ್ಮಲ್ಲಿ ಏನಿದೆ ಅಂತೇಳಿದರೆ KSRTCಯಲ್ಲಿ ನಾವು ಯಾವುದೇ ಗಾಡಿಯನ್ನು ಇನ್ಶೂರೆನ್ಸು ಮತ್ತು ಫಿಟ್ನೆಸ್ ಸರ್ಟಿಫಿಕೇಟು ಇಲ್ಲದೆ ನಾವು ರೋಡಿಗೆ ಬಿಡುವುದೇ ಇಲ್ಲ. ಎಲ್ಲ ಗಾಡಿಗಳಿಗೂ ಇನ್ಶೂರೆನ್ಸ್ ಕವರ್ ಆಗಿದೆ ನಮ್ಮಲ್ಲಿ. ಅದೇ ಫಂಡಿಂದಲೇ ನಾವು ಇಮಿಡಿಯೇಟ್ಲಿ ಇವರಿಗೆ ಮೃತಪಟ್ಟವರಿಗೆ 1 ಲಕ್ಷ ರೂಪಾಯಿ ನಾವು ಆ ಫಂಡಿಂದಲೇ ಕೊಟ್ಟಿದ್ದೀವಿ. ನಮ್ಮ ಇಂಟರ್ನಲ್ ಇನ್ಶೂರೆನ್ಸ್ ಇದೆ ಅದರಿಂದ. ಪ್ಲಸ್ ಇದರಲ್ಲಿ ಇನ್ನಿಬ್ಬರು ಇಂಜುರಿ ಆಗಿದ್ದಾರೆ. ಅವರಿಗೆ ಫಾದರ್ ಮುಲ್ಲರ್ಸಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವರ ಸಂಪೂರ್ಣ ಎಂಟೈರ್ ಟ್ರೀಟ್ಮೆಂಟ್ ಇದೇನು ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ಇನ್ನೊಂದು ಏನು ಅಂತೇಳಿದರೆ, ಈ ಟೈರ್ ಬಗ್ಗೆ ತುಂಬ ಇದರಲ್ಲಿ ಒಂದು ವ್ಯೂಸ್ ಬರ್ತಾ ಇದೆ. ಏನಂತೇಳಿದರೆ ಟೈರ್ ಸವೆದಿತ್ತು, ಅದರಿಂದ ಇದಾಗಿದೆ ಅಂತೇಳಿ. ಇದು ಟೈರ್ ಸವೆದ ಕಾರಣ ಅಲ್ಲ, ಅಪಘಾತಕ್ಕೆ ಅತಿ ವೇಗದಿಂದ ಮತ್ತು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ಗೆ ಕಾರಣ. ಅಷ್ಟು ಸ್ಪೀಡಾಗಿ ಅವರು ಬಂದಿರೋದ್ರಿಂದ ಆ ಇಳಿಜಾರು ಪ್ರದೇಶದಲ್ಲಿ ಏಕಾಏಕಿಯಾಗಿ ಯಾವುದೇ ಟೈರ್ ಕಂಡೀಷನ್ ಯಾವ ಥರ ಇದ್ದರೂ ಕೂಡ ಇಮಿಡಿಯೇಟ್ ಬ್ರೇಕ್ ಹಾಕಿದಾಗ ಇದೇ ರೀತಿ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಆದ್ದರಿಂದ ಇದು ಆದಮೇಲೆ ಈಗ ನಾವು ಇದಕ್ಕಿಂತ ಮುಂಚೆನೂ ಲೇನ್ ಡಿಸಿಪ್ಲಿನು, ಆಮೇಲೆ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಫಾಲೋ ಮಾಡುವಂಥದ್ದಕ್ಕೆ ದಿನಾ ನಾವು ಹೇಳ್ತಾ ಇರ್ತೀವಿ ನಮ್ಮ ಡ್ರೈವರ್ಸ್ಗಳಿಗೆ. ಇದಾದಮೇಲೆ ನಾವೀಗ ಒಂದು ಸ್ಪೆಷಲ್ ಸ್ಕ್ವಾಡ್ ಮಾಡಿದ್ದೀವಿ. ಆ ಸ್ಕ್ವಾಡು ಆ ಸ್ಪಾಟಲ್ಲಿ, ಆಮೇಲೆ ಕಾಸರಗೋಡು ಲೈನಲ್ಲಿ ಇವರೆಲ್ಲ ಲೇನ್ ಡಿಸಿಪ್ಲಿನ್ ಇದು ಮಾಡುವಂಥದ್ದು, ಸರ್ವಿಸ್ ರೋಡನ್ನು ಫಾಲೋ ಮಾಡುವಂಥದ್ದು, ಆಮೇಲೆ ವೇಗ ಕಡಿಮೆ ಮಾಡುವಂಥದ್ದು, ಆಮೇಲೆ ಡೋರು ಇದು ಹಾಕುವಂಥದ್ದೆಲ್ಲ ಇದನ್ನು ಅವ್ರು ಫಾಲೋ ಮಾಡ್ತಾರೆ. ಸೊ ಸ್ಟ್ರಿಕ್ಟ್ ಆ್ಯಕ್ಷನ್ ವಿಲ್ ಬಿ ಟೇಕನ್ ಆನ್ ಆಲ್ ದಿ ಡ್ರೈವರ್ಸ್. ಎಲ್ಲರ ಮೇಲೂ ಆ್ಯಕ್ಷನ್ ತಗೊಳ್ಳುವಂಥ ಕೆಲಸ ಮಾಡ್ತೇವೆ. ಇನ್ನೊಂದು ತಂಡ ಇದರ ಡಿಪೋದಲ್ಲಿ ಒಂದು ಟೆಕ್ನಿಕಲ್ ಟೀಮನ್ನು ಫಾರ್ಮ್ ಮಾಡಿದ್ದೀವಿ. ಅವರು ಕಾಸರಗೋಡು ರೂಟಲ್ಲಿ ಆಪ್ರೇಟ್ ಆಗ್ತಿರುವಂಥ ಎಲ್ಲ ಗಾಡಿಗಳನ್ನು ಚೆಕ್ ಮಾಡಿ ಅದರ ಪ್ರಾಪರ್ ಕಂಡೀಷನನ್ನು ನೋಡ್ತಾರೆ. ಇಲ್ಲಿ ತನಕ ನೋಡ್ತಾ ಇದ್ರು, ಬಟ್ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಿಕ್ಕೆ ಈ ಕ್ರಮ ಕೈಗೊಂಡಿದ್ದೀವಿ.